ಹವಾಲಾ ಜಾಲದ ವಹಿವಾಟನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದು ದೂರುದಾರಣೆ ಪ್ರಕರಣದಲ್ಲಿ ಶಾಮೀಲಾಗಿರುವುದು ತನಿಖೆಯ ವೇಳೆ ಕಂಡುಬಂದಿದ್ದು ಪ್ರಕರಣ ಸಂಬಂಧ 4ರನ್ನ ಬಂಧಿಸಲಾಗಿದೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಮಾರ್ಚ್ 4ರಂದು ಪಾಂಡೇಶ್ವರ ಠಾಣೆಯಲ್ಲಿ ಅಬ್ದುಲ್ ಸಲಾಂ ಎಂಬಾತ 16.20 ಲಕ್ಷ ಹಣ ದರೋಡೆ ಆಗಿರುವ ಬಗ್ಗೆ ದೂರನ್ನ ನೀಡಿದ್ದ. ತಂಗಿಯ ಮಗಳ ಮದುವೆಗೆಂದು ಕೊಂಡೊಯ್ತಾ ಇದ್ದ ಹಣವನ್ನ ಯಾರೋ ದುಷ್ಕರ್ಮಿಗಳು ದೋಚಿದ್ದಾರೆ ಎಂದು ತಿಳಿಸಿದ್ದ. ಪ್ರಕರಣವನ್ನು ಬೆನ್ನಟ್ಟಿದ ಪೊಲೀಸರು 5 ಮಂದಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಮಹಮ್ಮದ್ ರಿಫಾತ್, ಅಶ್ಫಕ್, ಮಹಮ್ಮದ್ ಸಾದಿಕ್, ಮಹಮ್ಮದ್ ಇಸ್ಮಾಯಿಲ್ ಮತ್ತು ಕೆಎಚ್ ಮೊಯ್ದೀನ್ ಎಂಬರು ಬಂಧಿತರಾಗಿದ್ದು ವಿಚಾರಣೆ ನಡೆಸಿದಾಗ ಸತ್ಯ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ಇವರೆಲ್ಲ ಹವಾಲಾ ಹಣ ಸಾಗಿಸ್ತಾ ಇದ್ದ ಜಾಲದ ಏಜೆಂಟ್ಗಳಾಗಿದ್ದು ದಿನದಲ್ಲಿ ಲಕ್ಷಾಂತರ ಹಣದ ನಗದು ವಹಿವಾಟನ್ನು ನಡೆಸ್ತಾ ಇದ್ರು. ಇದೇ ವೇಳೆ ಮಹಮ್ಮದ್ ಇಸ್ಮಾಯಿಲ್ ಹಣವನ್ನ ದೋಚುವ ಪ್ಲಾನ್ ಹಾಕಿದ್ದು ದರೋಡೆಯ ನಾಟಕವಾಡಿದ್ದಾನೆ. ಈ ದರೋಡೆಯಲ್ಲಿ ಪಾಲು ಪಡೆದಿದ್ದ ಅಬ್ದುಲ್ ಸಲಾಂ ಬಳಿಕ ಪೊಲೀಸರಿಗೆ ದೂರನ್ನ ನೀಡಿದ್ದ. ಇದೀಗ ವಿಚಾರಣೆ ವೇಳೆ ಈತ ಸಿಕ್ಕಿಬಿದ್ದಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ. 14,20,000 ರೂಪಾಯಿ ಹಣವನ್ನು ತಗೊಂಡು ಹೋಗ್ತಿದ್ದಂತಹ ಒಬ್ಬ ವ್ಯಕ್ತಿನ ಅಟೆನ್ಷನ್ ಡಿಸ್ಟ್ರಾಕ್ಟ್ ಮಾಡಿಬಿಟ್ಟು ಅವರ ಹತ್ರ ಹಣ ತಗೊಂಡು ಹೋಗಿದ್ದಾರೆ. ಪ್ರಕರಣ ದಾಖಲಾಯಿತು. ದಾಖಲಾದ ನಂತರ ನಾವು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಸುಮಾರು 3 ಜನ ಒಂದು ಸ್ಕೂಟರ್ ಹೋಗ್ತಿದ್ದ ವ್ಯಕ್ತಿನ ಅಡ್ಡ ಹಾಕ್ಬಿಟ್ಟು ಅವನ ಹತ್ರ ಬೈಕ್ ಸಮೇತವಾಗಿ ಹಣ ದೋಚ್ಕೊಂಡು ಹೋಗಿರೋಂಥದ್ದು ನಮಗೆ CCTV ಫುಟೇಜ್ ಸಿಕ್ತು. ಅದ್ರ ಜೊತೆಗೆ ಅವನು ಆರೋಪಿ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಂತರ ಕಂಪ್ಲೇಂಟ್ನ ನಾವು ವಿಚಾರಣೆಗೆ ಒಳಪಡಿಸಿ ಮತ್ತು ಇತರೆ ನಮ್ಮ ಸಾಕ್ಷ್ಯಾಧಾರಗಳನ್ನ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು 4-5 ಜನರ ಒಂದು ತಂಡ ಅನ್ನುವಂಥದ್ದು ನಮಗೆ ತಿಳಿದು ಬಂದರೆ ನಾವು ಆರೋಪಿಗಳನ್ನ ಚೇಸ್ ಮಾಡಿ ಹಿಡಿದಂಥ ಸಂದರ್ಭದಲ್ಲಿ ಈಗ ಒಟ್ಟು 5 ಜನ ಆರೋಪಿಗಳನ್ನ ನಾವು ವಶಕ್ಕೆ ತಗೊಂಡು ನ್ಯಾಯಾಲಯದಲ್ಲಿ ಹಾಜರು ಮಾಡ್ತಾ ಇದ್ದೀವಿ. ಒಬ್ಬ ಮೊಹಮ್ಮದ್ ರಿಫಾತ್ ಅಲಿ, ಇವನು ಉಳ್ಳಾಳದಲ್ಲಿ ಮೀನಿನ ಕೆಲಸ ಮಾಡ್ಕೊಂಡಿದ್ದಾನೆ. ಇನ್ನೊಬ್ಬ ಅಶ್ಫಾಕ್, ಇವನು APMCಲಿ ಕೆಲಸ ಮಾಡ್ತಾನೆ. ಇವನು ಫೈಜಲ್ ನಗರ್ ನಮ್ಮ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿ ವಾಸ. ಮೊಹಮ್ಮದ್ ಸಾದಿಕ್ ಅಂತ ಇವನು ಸ್ಯಾಂಡ್ ಬಿಸ್ನೆಸ್, ಹೊಯ್ಗೆ ಬಿಸ್ನೆಸ್ ಮಾಡ್ತಾನೆ BC ರೋಡಲ್ಲಿ. ಮೊಹಮ್ಮದ್ ಇಸ್ಮಾಯಿಲ್ ಅಂತ ಇವನು ಬಹಳಷ್ಟು ವರ್ಷಗಳ ಕಾಲ ದುಬೈಲಿದ್ದು ಈಗ ವಾಪಸ್ ಬಂದಿದ್ದಾನೆ. ವಾಪಸ್ ಬಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಮತ್ತೆ ಮಯ್ಯಾಡಿ ಅಂತ ಇವನು ಪಡುಬಿದ್ರೆ ಡ್ರೈವಿಂಗ್ ಕೆಲಸ ಮಾಡ್ಕೊಳ್ತಾ ಇದ್ದಾನೆ. ಈ 5 ಜನ ನಮಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ರಿಫಾಕು, ಸಾದಿಕ್ ಮತ್ತೆ ಅಶ್ಫಾಕ್ 3 ಜನ ಇರ್ತಾರೆ. ಇದು ನೇರ ಅಫೆನ್ಸು ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ನಮಗೆ ಕಂಡು ಬಂದಿದೆ. ಮತ್ತೆ ಇಸ್ಮಾಯಿಲ್ ಮಯ್ಯಾಡಿ ಇವರು